ಮಂಗಳೂರಿನ ಶ್ರೀರಾಮಾಂಜನೇಯ ಬಾಡಿ ಎಕ್ಸೆಲ್ ಮಲ್ಟಿ ಜಿಮ್ ನೂತನ ಸಂಕೀರ್ಣಕ್ಕೆ ಸ್ಥಳಾಂತರಗೊಂಡಿತು. ಇದರ ಉದ್ಘಾಟನಾ ಸಮಾರಂಭವು ಗುರುವಾರ ಜರುಗಿತು. ಮಂಗಳೂರಿನ ಯಗ್ಯಾಡಿಯ ಜಿಮ್ ಮಾರ್ಕೆಟ್ನಲ್ಲಿ ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟ ಶ್ರೀರಾಮಾಂಜನೇಯ ಬಾಡಿ ಎಕ್ಸೆಲ್ ಮಲ್ಟಿ ಜಿಮ್ ಸ್ಥಳೀಯ ಯುವಕರಿಗೆ ವ್ಯಾಯಾಮ ಮತ್ತು ಜೀವನ ಶಿಸ್ತು ತರಬೇತಿ ನೀಡುತ್ತಾ ಜನಮನ್ನಣೆ ಗಳಿಸಿತು. ಇದೀಗ ಮಲ್ಟಿ ಜಿಮ್ ನೂತನ ಸಂಕೀರ್ಣಕ್ಕೆ ಸ್ಥಳಾಂತರಗೊಂಡಿತು. ಇನ್ನು ಮಲ್ಟಿ ಜಿಮ್ ನೂತನ ಸಂಕೀರ್ಣದ ಉದ್ಘಾಟನೆಯನ್ನ ಗುರುಪುರ ಗಡಿಕಾರರು ಗೋಳಿತಡಿ ಗುತ್ತುವಿನ ವರ್ಧಮಾನ ದುರ್ಗಾ ಪ್ರಸಾದ್ ಶೆಟ್ಟಿ ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅವರು ಮಲ್ಟಿ ಜಿಮ್ ಮುಂದಿನ ದಿನಗಳಲ್ಲಿ ಯಶಸ್ವಿ ಸಾಧಿಸಲಿ ಅಂತ ಶುಭ ಹಾರೈಸಿದ್ರು. ಈ ವೇಳೆ ದಂಡಿಕೇರಿ ಅಂಬೆಲ ಮನೆಯವರಾದ ದಿನಕರ, ಚಂದ್ರಾವತಿ ದಿನಕರ, ಜಿಎಂ ಆರ್ಕೇಡ್ ಮಾಲಕರಾದ ಮೀನಾಕ್ಷಿ ಗೋಪಾಲ್, ಶ್ರೀರಾಮಾಂಜನೇಯ ಬಾಡಿ ಎಕ್ಸೆಲ್ ಮಲ್ಟಿ ಜಿಮ್ನ ಮಾಲಕರಾದ ತುಷಾರ್ ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ರೀತಿಯ ಸುಸಜ್ಜಿತ ಮತ್ತು ಆಧುನಿಕ ವ್ಯಾಯಾಮದ ಪರಿಕರಗಳನ್ನು ಹೊಂದಿದ್ದು ಉತ್ತಮ ರೀತಿಯಲ್ಲಿ ತರಬೇತಿಯನ್ನ ನೀಡುತ್ತಿದ್ದಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.